ಮುಂಡಿಯನ್ನ ಮಾಕೇಸು ಮಾತೇವು ಎಂದು ಹೇಳಲಾಗುವಂತೆ ಇಂಗ್ಲಿಷ್ನಲ್ಲಿ ಜೈನ್ ಟ್ಯಾರೋ ಎಂದು ಹೇಳುವರು. ತುಳುನಾಡಿನ ವಿಶೇಷ ದಿನದ ಅಡುಗೆಗಳಲ್ಲಿ ಕಡಲೆ ಮುಂಡೆ ತಾಳ್ಳು ತಪ್ಪಿಸಲಾಗದ ಒಂದು ಎಂದು ಕೂಡ ಹೇಳಬಹುದು. ಆದರೆ ಈಗೀಗ ಮರಸಣಿಗೆ ನೆಡುವವರೇ ಕಡಿಮೆ. ಹಿರಿಯರನ್ನ ಕೇಳಿದ್ರೆ ಈಗಿನ ಹುಡುಗರು ಯಾರು ತಿನ್ನುತ್ತಾರೆ ಎಂದು ಹೇಳುತ್ತಾರೆ. ಇದು ಕಾಲು ಕೆಸಿಯ ಕೆಸು ಜಾತಿಯ ದೊಡ್ಡದು ಎನ್ನಲಾಗಿದೆ. ಆದರೆ ಗಿಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಗಡ್ಡೆ ದೊಡ್ಡದು, ಅಡುಗೆಯಲ್ಲಿ ಬಳಸುತ್ತಾರೆ. ಇದರ ಗಂಟಿನ ತುಂಡನ್ನ ದೋಸೆ ಹೊಯ್ಯಲು, ಕಾವಲಿಗೆ ಎಣ್ಣೆ ಉಜ್ಜಲು ತುಳು ಹೆಂಗಸರು ಬಳಸುತ್ತಾರೆ. ಇದು ಕ್ಯಾಲ್ಸಿಯಂ ಆಕ್ಸಲೇಟ್ ಉರಿಯಿದ್ರೂ ಬೇಯಿಸಿದ ಅಡುಗೆಯಲ್ಲಿ ಅದರ ಪರಿಣಾಮ ಕಾಣದು. ಗಿಡದಲ್ಲಿ ಅತಿ ದೊಡ್ಡ ಎಲೆ ಹೊಂದಿರುವುದಾಗಿದೆ ಮರಸಣಿಗೆ. ಆಗ್ನೇಯ ಏಷ್ಯಾ, ಶಾಂತ ಮಹಾಸಾಗರ ದ್ವೀಪಗಳ ಮೂಲದ್ದು ಈ ಗಡ್ಡೆ. ಟ್ಯಾರೋ ಕೆಸು ಜೊತೆಯಲ್ಲೇ ಇದನ್ನು ಪರಿಗಣಿಸಲಾಗಿದ್ದು ಪ್ರತ್ಯೇಕ ಲೆಕ್ಕ ಇಲ್ಲ. ಈಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ದೇಶಗಳು ಎಂದರೆ ತೈವಾನ್ ಹಾಗೂ ಫಿಲಿಪೀನ್ಸ್.